ಕಾಂಪ್ಲೆಕ್ಸ್ನ ಪ್ರಥಮ ಅಂತಸ್ತಿಗೆ ಸ್ಥಳಾಂತರಗೊಂಡ ಎಸ್ಡಿಸಿಸಿ ಬ್ಯಾಂಕ್ನ ನೆಲ್ಯಾಡಿ ಶಾಖೆಯನ್ನು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಉದ್ಘಾಟಿಸಿದರು. ನೆಲ್ಯಾಡಿಯಲ್ಲಿದ್ದಂಥ ಶಾಖೆ ಇನ್ನೊಂದು ಗ್ರಾಮ ಪಂಚಾಯತ್ಗೆ ಕೊಕ್ರಾಡಿಗೆ ಬಂದಿದೆ ಅಂತ ಹೇಳಿ ಇಬ್ಬರು ಅಧ್ಯಕ್ಷರು. ನನ್ಗೆ ಗೊತ್ತಾಗಿಲ್ಲ ಇಲ್ಲಿ 2 ಗ್ರಾಮ ಇದೆ, ಅವ್ರು ಹೇಳ್ತಾರೆ ಆ ಕಡೆ 1 ಗ್ರಾಮ ಈ ಕಡೆ. ಆದರೆ ನಾವು ಹೇಳೋದಾದ್ರೆ ನಾವು ಈ 2 ಗ್ರಾಮಗಳ ಅಭಿವೃದ್ಧಿಯ ಚಿಂತನೆಯಿಂದ ಹೊಸ ಕಟ್ಟಡಕ್ಕೆ ಬಂದಿದೆ. ನಾವು ರಸ್ತೆ ಅಗಲೀಕರಣ ಆಗ್ತದೆ, ಕಟ್ಟಡ ವಸ್ತು ಬೇಕು, ಹೊಸ ಸೇವೆ ಬೇಕು, ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ನಮ್ಮ ಗ್ರಾಮಾಂತರ ಮಟ್ಟದಲ್ಲಿರುವಂಥ ನವೋದಯ ಗುಂಪಿನವರಿಗೆ ವಿಶೇಷವಾಗಿ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಅಂತೂ ನನ್ನ ಅಂದಾಗೆ ಯಾರು ಹವಾನಿಯಂತ್ರಿತ ವ್ಯವಸ್ಥೆ ಮಾಡುವಂಥ ಮಟ್ಟಕ್ಕೆ ನೀವು ಬೆಳೆದಿಲ್ಲ. ಆದರೆ ನಿಮ್ಮನ್ನು ಬೆಳೆಸಿದಂಥ ಸಂಸ್ಥೆಯಲ್ಲಿ ನೀವು ಬಂದಾಗ 10 ನಿಮಿಷದ ಅರ್ಧ ಗಂಟೆ ಆದರೂ ನೀವು ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಗ್ರಾಮಾಂತರ ಮಟ್ಟದ ಜನರಿಗೆ ಮಾಡಿಕೊಟ್ಟಿದ್ದೇವೆ. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಸ್ಡಿಸಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ದಕ್ಷ ಆಡಳಿತದ ಫಲವಾಗಿ ಬ್ಯಾಂಕ್ ಇಂದು ಇಡೀ ದೇಶದ ಡಿಸಿಸಿ ಬ್ಯಾಂಕ್ಗಳ ಪೈಕಿ ಅಗ್ರಸ್ಥಾನದಲ್ಲಿದೆ ಎಂದು ಹೇಳಿದರು. ಈ ಕೇಂದ್ರ ಸಹಕಾರಿ ಬ್ಯಾಂಕಿನ ನಮ್ಮ ಸ್ಥಾಪಕರು ಹಿರಿಯರು ಅಂತ ಮೊಳಹಳ್ಳಿ ಶಿವರಾಯರು. ಆ ಮೊಳಹಳ್ಳಿ ಶಿವರಾಯರು, ಬಂಟ್ವಾಳ ನಾರಾಯಣ ನಾಯ್ಕರು, ಕ್ಯಾಂಕೋದ ಅಧ್ಯಕ್ಷರಂತ ವಾರಣಾಸಿ ಸುಬ್ರಹ್ಯ ಭಟ್ರು, ನಮ್ಮ ಸಹಕಾರಿ ಕೋಶ ಪೆರಾಜೆ ಶ್ರೀನಿವಾಸ ರಾಯರು ಉಲ್ಲೇಖ ಮಾಡೋದಿದ್ರೆ ಬಹಳಷ್ಟು ಹಿರಿಯರು ಒಂದಷ್ಟು ಸಹಕಾರಿ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಆದರ್ಶಗಳನ್ನು, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಸಹಕಾರಿ ಕಾಶಿಯಾಗಲಿಕ್ಕೆ ಒಂದಷ್ಟು ತಮ್ಮ ಆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥವರನ್ನು ಸ್ಮರಣೆ ಮಾಡಿಕೊಂಡು ಮತ್ತೊಮ್ಮೆ ಇವತ್ತು ಎನ್ ರಾಜೇಂದ್ರ ಕುಮಾರ್ ಇವರ ನೇತೃತ್ವದಲ್ಲಿ ಈ ಡಿಸಿಸಿ ಬ್ಯಾಂಕ್ ಮುನ್ನುಗ್ತಾ ಇದೆ. ನಾವೆಲ್ಲ ಐಷಾರಾಮದ ಜೀವನ ಮಾಡುವವರು, ದಿನನಿತ್ಯ ನಾವು ಸುಖಿಗಳಾಗಬೇಕು ಅಂತೇಳಿ ಯೋಚನೆ ಮಾಡ್ತೇವೆ. ನಾವು ವ್ಯವಹಾರ ಮಾಡುವಂಥ ಆ ಒಂದು ಕ್ಷೇತ್ರ ಕೂಡ ಹಾಗೆ ಐಷಾರಾಮದ ಸುಖಿ ಜೀವನಕ್ಕೆ ಒತ್ತು ಕೊಟ್ಟು ಅಲ್ಲಿ ಪೂರಕ ವಾತಾವರಣ ಇರಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಅದಕ್ಕೆ ಬೇಕಾಗಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಕೂಡ ITBT ಮೆರಗನ್ನು ಪಡೀತಾ ಇದೆ. ITBT ಮೆರಗನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮತ ತಂದವರು ನಮ್ಮ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಆ ಹೊಸ ಮೆರಗು ಕೊಡುವುದಕ್ಕೆ ಮುಂಚೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಆ ಒಂದು ಹೊಸ ಮೆರಗನ್ನು ಕೊಟ್ಟು ಆ ಒಂದು ಏನು ಉಲ್ಲೇಖ ಮಾಡಿದರು ನಮ್ಮ ಬಾಲ್ಯೋಟು ಶಶಿಕುಮಾರ್ ಅವರು, ಹೊರಗಡೆ ಜಾಸ್ತಿ ಸೆಕೆ ಇದ್ರೆ ಬಂದು ಬ್ಯಾಂಕಲ್ಲಿ ವ್ಯವಹಾರ ಮಾಡುವಾಗ ಒಂದು 5 ನಿಮಿಷ ಕೂತ್ಕೊಳ್ಬಹುದು ಅಂತೇಳಿ, ಕೂಲ್ ವಾತಾವರಣ ಇದೆ ಅಲ್ಲಿ ಅಂತೇಳಿ, ತಂಪಾದ ವಾತಾವರಣ ಇದೆ ಅಂತೇಳಿ. ಕೇವಲ ತಂಪಾದ ವಾತಾವರಣ ಮಾತ್ರ ಅಲ್ಲ, ನಿಮಗೆ ಬೇಕಾದಂಥ ವ್ಯವಹಾರದ ಸಮಯದಲ್ಲಿ ನಗುಮುಖದಿಂದ ಸೇವೆ ಕೊಡುವಂತ ಅಲ್ಲಿ ನೌಕರರು ಕೂಡ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನೆಲ್ಯಾಡಿಯ ಸರ್ವೋತ್ತಮ ಗೌಡ, ಕಡಬದ PP ವರ್ಗೀಸ್, ಪುತ್ತೂರು APMC ಸದಸ್ಯ ಬಾಲಕೃಷ್ಣ ಬಾಣಜಾಲು,
ತಾಲೂಕು ಪಂಚಾಯತ್ ಸದಸ್ಯರಾದ ನೆಲ್ಯಾಡಿಯ ಉಷಾ ಅಂಚನ್, ನೆಲ್ಯಾಡಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಮೇಶ್ ಶೆಟ್ಟಿ, ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗಾಧರ್ ಶೆಟ್ಟಿ ಹೊಸಮನೆ, ಬಲ್ನಾಡು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಆಳ್ವ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೆಲ್ಯಾಡಿಯ ಉದ್ಯಮಿ ಸುಬ್ರಹ್ಮಣ್ಯ ಆಚಾರ್ ಅವರಿಗೆ ಲಾಕರ್ನ ಪ್ರಥಮ ಕೀಲಿಕೈಯನ್ನು, ಕೃಷಿಕ ಜಯರಾಮ್ ಶೆಟ್ಟಿ ಅವರಿಗೆ ಠೇವಣಿ ಪತ್ರವನ್ನು, ಕಟ್ಟಡದ ಮಾಲಕ ವಿಜೆ ಮ್ಯಾಥ್ಯೂ ಅವರಿಗೆ ಪ್ರಥಮ ಸಾಲ ಪತ್ರವನ್ನು ನೀಡಲಾಯಿತು. ಈ ವೇಳೆ ಕಟ್ಟಡದ ಮಾಲಕ ಚಿರಿಯನ್, ನೆಲ್ಯಾಡಿ ಶಾಖಾ ವ್ಯವಸ್ಥಾಪಕ ಎ.ವಿ. ಸುಬ್ರಹ್ಮಣ್ಯ ಭಟ್ ಅವರನ್ನು ಗೌರವಿಸಲಾಯಿತು.